जय राधा माधव कुंज बिहारी जय राधा माधव कुंज बिहारी जय गोपी वल्लभा गिरिवरधारी जय गोपी वल्लभा गिरिवरधारी यशोदनंदन व्रजजनरञ्जन यशोदनंदन व्रजजनरञ्जन यमुनातीरावनचारि यमुनातीरावनचारि Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. Om Namo Bhagavate Vasudevaya. 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 Narayanam Namaskritya Namaskritya Naram Chaiva Narottamam Naram Chaiva Narottamam Devim Saraswatim Vyasam Devim Saraswati Vyasam Tato Jayam Udhirayet Tado Jayam Jayam Udhirayet Ashtaprayeshu Abhadreshu Nashtaprayeshu Abhadreshu Nityam Bhagavat Sevaya Nityam Bhagavata Sevaya Bhagavati Uttama Shloke Bhagavati Uttama Shloke Bhaktir Bhavati Naishtiki.
भक्तिर्भवति भवति नैष्टिकी ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 7 ಶ್ಲೋಕ 43 ಗಂಧರ್ವ ಊಚುಃ ಗಂಧರ್ವ ಊಚುಃ ಅಂಶಾಂಶಾಸ್ತೆ ದೇವಮರಿಚ್ಯಾದಯೇ ಏತೆ ಅಂಶಾಂಶಾಸ್ತೆ ದೇವಮರೀಚ್ಯಾದಯ ಏತೆ ಅಂಶಾಂಶಾಸ್ತೆ ದೇವಮರಿಚ್ಯಾದಯ ಏತೆ ಅಂಶಾಂಶಾಸ್ತೆ ದೇವಮರೀಚ್ಯಾದಯ ಏತೆ ಬ್ರಹ್ಮೇಂದ್ರಾದ್ಯ ದೇವಗಣ ರುದ್ರ ಪುರೋಗಾಃ ಬ್ರಹ್ಮೇಂದ್ರಾದ್ಯ ದೇವಗಣ ರುದ್ರ ಪುರೋಗಾಃ ಬ್ರಹ್ಮೇಂದ್ರಾದ್ಯ ದೇವಗಣ ರುದ್ರ ಪುರೋಗಾಃ ಬ್ರಹ್ಮೇಂದ್ರಾದ್ಯ ದೇವಗಣ ರುದ್ರ ಪುರೋಗಾಃ ಕ್ರೀಡಾ ಭಾಂಡಂ ವಿಶ್ವಮಿದಂ ಯಸ್ಯ ವಿಭೂಮನ್ ವಿಶ್ವಮಿದಂ ಯಸ್ಯ ವಿಭೂಮನ್ ಕ್ರೀಡ ಭಾಂಡಂ ವಿಶ್ವಮಿದಂ ಯಸ್ಯ ವಿಭೂಮನ್ ಕ್ರೀಡಾಭಾಂಡಂ ವಿಶ್ವಮಿದಂ ಯಸ್ಯ ವಿಭೂಮನ್ ತಸ್ಮೈ ನಿತ್ಯಂ ನಾಥ ನಮಸ್ತೆ ಕರವಾಮ 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 ಗಂಧರ್ವ ಊಚುಃ ಗಂಧರ್ವಾವೂಚುಃ ಅಂಶಾಂಶಾಸ್ತೆ ದೇವಮರಿಚ್ಯಾದಯ ಏತೆ ಅಂಶಾಂಶಾಸ್ತೆ ದೇವಮರೀಚ್ಯಾದಯ ಏತೆ ಬ್ರಹ್ಮೇಂದ್ರಾದ್ಯ ದೇವಗಣ ರುದ್ರ ಪುರೋಗಾಃ ಬ್ರಹ್ಮೇಂದ್ರಾದ್ಯ ದೇವಗಣ ರುದ್ರ ಪುರೋಗಾಃ ಕ್ರೀಡಾ ಭಾಂಡಂ ವಿಶ್ವಮಿದಂ ಯಸ್ಯ ವಿಭೂಮನ್ ಕ್ರೀಡಾಭಾಂಡಂ ವಿಶ್ವಮಿದಂ ಯಸ್ಯ ವಿಭೂಮನ್ ಕಸ್ಮೈ ನಿತ್ಯಂ ನಾಥ ನಮಸ್ತೆ ಕರವಾಮ ತಸ್ಮೈ ನಿತ್ಯಂ ನಾಥ ನಮಸ್ತೆ ಕರವಾಮ ತಸ್ಮೈ ನಿತ್ಯಂ ನಾಥ ನಮಸ್ತೆ ಕರವಾಮ ತಸ್ಮೈ ನಿತ್ಯಂ ನಾಥ ನಮಸ್ತೆ ಕರವಾಮ ಓದಿ ಶ್ಲೋಕ हरे कृष्ण प्रभु जी अंशास्ते देव मरीचि आदय एते ब्रह्मा इंद्र आद्य देवगण रुद्र पुरोगाः क्रीडाभाण्डं विश्वमिदं यस्य विभूमान् तस्मै नित्यं नाथ नमस्ते करवाम। हरे कृष्ण प्रभु जी। हरे कृष्ण प्रभु जी गंधर्वा ऊचुः अंशांशास्ते देवमरीच्यादय एते ब्रह्मान्द्राद्या देवगणा रुद्रपुरोगाः क्रीडाभाण्डं विश्वमिदं यस्य विभूमान् तस्मै नित्यं नाथ नमस्ते करवाम। हरे कृष्ण प्रभु जी। हरे कृष्ण प्रभु जी गंधर्वा ऊचुः अंशांशास्ते देवमरीच्यादय एते ब्रह्मेन्द्राद्या देवगणा रुद्रपुरोगाः क्रीडाभाण्डं विश्वमिदं यस्य विभूमन् तस्मै नित्यं नाथ नमस्ते करवाम। धन्यवादಗಳು ಪ್ರಭುಜಿ। हरे कृष्ण प्रभु। हरे कृष्ण प्रभु। ಹರೇ ಕೃಷ್ಣ ಓದಿ ಶ್ಲೋಕ 43 ಗಂಧರ್ವ ಊಚು ಅಂತಸ್ಕಾಸ್ತೆ ದೇವ ಮರಿಶ್ಚಾದ್ಯಾಯ ಐತೆ ಬ್ರಹ್ಮಧ್ಯಾಯ ದೇವಗಣ ರುದ್ರ ಪುರೋಗ್ರಹ ಕ್ರೀಡಾ ಭಾಂಡಂ ವಿಶ್ವಮಿದಂ ಯಸ್ಯ ವಿಭೂಮಂ ತಸ್ಮೈ ನಿತ್ಯಂ ನಾಥ ನಮಸ್ತೆ ಕರವಾಮ। ಹರೇ ಕೃಷ್ಣ ಪ್ರಭು। हरे कृष्ण प्रभु जी गंधर्व ऊचुः अंशांशास्ते देवमरीच्यादय एते
ब्रह्मेन्द्राद्य देवगणा रुद्रपुरोगः क्रीडाभाण्डं विश्वमिदं यस्य विभूमन् तस्मै नित्यं नाथ नमस्ते करवाम। हरे कृष्ण। हरे कृष्ण प्रभुजी। पंचांग प्रणाम प्रभुजी। गंधर्वा ऊचुः अंशां शास्त्रे देवमविच्यते ब्रह्मेन्द्राद्या देवगणरुद्रपुरोगाः क्रीडा भाण्डं विश्वमिदं यस्य विभूमन् तस्मै नित्यं नाथ नमस्ते करमाम। हरे कृष्ण। ಗಂಧರ್ವಾಹ ಗಂಧರ್ವಾಹ ಗಂಧರ್ವರು ಗಂಧರ್ವರು ಊಚುಹು ಹೇಳಿದರು ಹೇಳಿದರು. ಅಂಶ ಅಂಶಾಹ ಅಂಶಾಹ ನಿನ್ನ ಶರೀರದ ವಿಭಿನ್ನಾಂಶಗಳು ಶರೀರದ ವಿಭಿನ್ನ ಅಂಶಗಳು ತೇ ते ನಿನ್ನ ನಿನ್ನ ದೇವ ದೇವ ಪ್ರಿಯ ಪ್ರಭುವೇ ಪ್ರಿಯ ಪ್ರಭುವೇ ಮರೀಚಿ ಆದಯ ಮರೀಚಿ ಆದಯಃ ಮರೀಚಿ ಮತ್ತು ಇತರ ಮಹರ್ಷಿಗಳು ಮರೀಚಿ ಮತ್ತು ಇತರ ಮಹರ್ಷಿಗಳು ಏತೆ ಏತೆ ಈ ಈ ಬ್ರಹ್ಮ ಇಂದ್ರ ಆದಯ ಬ್ರಹ್ಮ ಇಂದ್ರ ಆದಯಃ ಬ್ರಹ್ಮ ಮತ್ತು ಇಂದ್ರರೇ ಮೊದಲಾದ ಬ್ರಹ್ಮ ಮತ್ತು ಇಂದ್ರರೇ ಮೊದಲಾದ ದೇವಗಣಾಹ ದೇವಗಣಾಃ ದೇವತೆಗಳು ದೇವತೆಗಳು ರುದ್ರ ಪುರೋಗಾಹ ರುದ್ರ ಪುರೋಗಾಹ ಶಿವನನ್ನೇ ಮುಖ್ಯನಾಗಿ ಪಡೆದ ಶಿವನನ್ನೇ ಮುಖ್ಯನನ್ನಾಗಿ ಪಡೆದ ಕ್ರೀಡಾ ಭಾಂಡಂ ಕ್ರೀಡಾ ಭಾಂಡಂ ಆಟದ ವಸ್ತು ಆಟದ ಆಟದ ವಸ್ತುವು ವಿಶ್ವಂ ವಿಶ್ವ ಪೂರ್ಣ ಸೃಷ್ಟಿಯು ಪೂರ್ಣ ಸೃಷ್ಟಿಯು ಇದಂ ಇದಂ ಈ ಈ ಯಸ್ಯ ಯಸ್ಯ ಯಾರ ಯಾರ ವಿಭೂಮನ್ ವಿಭೂಮನ್ ಪರಮ ಸರ್ವಶಕ್ತೋತ್ತಮನಾದ ಪರಮ ಸರ್ವಶಕ್ತೋತ್ತಮನಾದ ತಸ್ಮೈ ತಸ್ಮೈ ಅವನಿಗೆ ಅವನಿಗೆ ನಿತ್ಯಂ ನಿತ್ಯಂ ಯಾವಾಗಲೂ ಯಾವಾಗಲೂ ನಾಥ ನಾಥ ಸ್ವಾಮಿಯೇ ಸ್ವಾಮಿಯೇ ನಮಃ ನಮಃ ಗೌರವಪೂರ್ವಕ ನಮಸ್ಕಾರಗಳು ಗೌರವಪೂರ್ವಕ ನಮಸ್ಕಾರಗಳು ನಮಸ್ಕಾರಗಳು ತೇ ತೇ ನಿನಗೆ ನಿನಗೆ ಕರವಾಮ ಕರವಾಮ ನಾವು ಅರ್ಪಿಸುತ್ತೇವೆ ನಾವು ಅರ್ಪಿಸುತ್ತೇವೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಗಂಧರ್ವರು ಹೇಳಿದರು, ಪ್ರಿಯ ಪ್ರಭುವೆ, ಶಿವ, ಬ್ರಹ್ಮ, ಇಂದ್ರ, ಮರೀಚಿ ಮೊದಲುಗೊಂಡು ಸಮಸ್ತ ದೇವತೆಗಳು, ಎಲ್ಲ ಮಹರ್ಷಿಗಳು ನಿನ್ನ ದೇಹದ ಬೇರೆ ಬೇರೆ ವಿಭಿನ್ನಾಂಶಗಳು ಮಾತ್ರ. ನೀನು ಪರಮೋನ್ನತ ಸರ್ವಶಕ್ತನು. ಸೃಷ್ಟಿ ಸಮಸ್ತವು ನಿನಗೆ ಒಂದು ಆಟಿಕೆ ಇದ್ದ ಹಾಗೆ. ನಾವು ನಿನ್ನನ್ನು ಸದಾ ಕಾಲವು ದೇವೋತ್ತಮ ಪರಮಪುರುಷನಾಗಿ ಸ್ವೀಕರಿಸಿ ನಿನಗೆ ನಮ್ಮ ಗೌರವ ಪುರಸ್ಕರವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಗಂಧರ್ವರು ಹೇಳಿದರು, ಪ್ರಿಯ ಪ್ರಭುವೇ, ಪ್ರಿಯ ಪ್ರಭುವೇ, ಶಿವ, ಶಿವ, ಬ್ರಹ್ಮ, ಬ್ರಹ್ಮ, ಇಂದ್ರ, ಮರೀಚಿ ಮರೀಚಿ ಮೊದಲುಗೊಂಡು ಸಮಸ್ತ ದೇವತೆಗಳು, ಸಮಸ್ತ ದೇವತೆಗಳು, ಎಲ್ಲ ಮಹರ್ಷಿಗಳು ಎಲ್ಲ ಮಹರ್ಷಿಗಳು ನಿನ್ನ ದೇಹದ ಬೇರೆ ಬೇರೆ ವಿಭಿನ್ನಾಂಶಗಳು ಮಾತ್ರ. ವಿಭಿನ್ನಾಂಶಗಳು ಮಾತ್ರ. ನೀನು ಪರಮೋನ್ನತ ಸರ್ವಶಕ್ತನು. ಪರಮೋನ್ನತ ಸರ್ವಶಕ್ತನು. ಸೃಷ್ಟಿ ಸಮಸ್ತವೂ ನಿನಗೆ ಸೃಷ್ಟಿ ಸಮಸ್ತವೂ ನಿನಗೆ ಒಂದು ಆಟಿಕೆ ಇದ್ದ ಹಾಗೆ. ಒಂದು ಆಟಿಕೆ ಇದ್ದ ಹಾಗೆ. ನಾವು ನಿನ್ನನ್ನು ಸದಾ ಕಾಲವು ದೇವೋತ್ತಮ ಪರಮಪುರುಷನಾಗಿ ಸ್ವೀಕರಿಸಿ ನಿನಗೆ ನಮ್ಮ ಗೌರವ ಪುರಸ್ಕರವಾದ ಪ್ರಣಾಮಗಳನ್ನು
ಗೌರವ ಪುರಸ್ಕರವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಸಲ್ಲಿಸುತ್ತಿದ್ದೇವೆ. ಭಾವಾರ್ಥ ಯಾರು ಹರೇ ಕೃಷ್ಣ ಪ್ರಭುಜಿ, ಓದ್ಲಿಯಾ? ಓದಿನ. ಬ್ರಹ್ಮ ಸಂಹಿತೆಯಲ್ಲಿ ಶ್ರೀಕೃಷ್ಣನೇ ದೇವೋತ್ತಮ ಪರಮಪುರುಷನೆಂದು ಹೇಳಿದೆ. ಬ್ರಹ್ಮ, ಶಿವ, ಇಂದ್ರ, ಚಂದ್ರ ಮೊದಲಾದ ದೇವತೆಗಳಿಂದ ಹಿಡಿದು ಅಧೋಲೋಕಗಳ ಪಾಲಕರಾದ ಅಧ್ಯಕ್ಷರು, ಮಂತ್ರಿಗಳು, ರಾಜರು, ಕಾರ್ಯಾಧ್ಯಕ್ಷರವರೆಗೆ ಅನೇಕ ನಿಯಂತ್ರಕರಿರಬಹುದು. ಅವರೇ ಭಗವಂತ ಎಂದು ಕೂಡ ಯಾರಾದರೂ ಭಾವಿಸಲೂಬಹುದು. ಅದು ಲೌಕಿಕ ಜೀವನದ ಅಹಂಕಾರಯುತ ನಂಬಿಕೆ. ವಾಸ್ತವವಾಗಿ ವಿಷ್ಣುವೇ ಪರಮಪ್ರಭು. ಆದರೆ ವಿಷ್ಣುವಿಗಿಂತಲೂ ಬೇರೆ ಒಬ್ಬನಿದ್ದಾನೆ. ಏಕೆಂದರೆ ವಿಷ್ಣುವು ಕೃಷ್ಣನ ಒಂದು ಅಂಶದ ಅಂಶ. ಇದನ್ನು ಈ ಶ್ಲೋಕದಲ್ಲಿ ಅಂಶಾಂಶಃ ಎಂಬ ಮಾತಿನಿಂದ ಉಲ್ಲೇಖಿಸಿದೆ. ಅದು ಅಂಶದ ಅಂಶವನ್ನು ಸೂಚಿಸುತ್ತದೆ. ಹೀಗೆ ಸರ್ವೋನ್ನತ ಪ್ರಭುವಿನ ಅಂಶಗಳು ಮತ್ತೆ ಇತರ ಅಂಶಗಳಾಗಿ ವಿಸ್ತರಿಸುವುದನ್ನು ಸೂಚಿಸುವ ಅನೇಕ ಶ್ಲೋಕಗಳು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತವೆ. ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿರುವ ಹಾಗೆ ವಿಷ್ಣುವಿನ ಅನೇಕ ಅಭಿವ್ಯಕ್ತಿಗಳಿವೆ, ಜೀವಿಗಳ ಅನೇಕ ಅಭಿವ್ಯಕ್ತಿಗಳೂ ಇವೆ. ವಿಷ್ಣು ಅಭಿವ್ಯಕ್ತಿಗಳನ್ನು ಸ್ವಾಂಶ ಅಥವಾ ಭಾಗಶಃ ಅಭಿವ್ಯಕ್ತಿಗಳೆಂದು, ಜೀವಿ ಅಭಿವ್ಯಕ್ತಿಗಳನ್ನು ವಿಭಿನ್ನಾಂಶಗಳೆಂದು ಕರೆಯಲಾಗುತ್ತದೆ. ಬ್ರಹ್ಮ, ಇಂದ್ರ ಮೊದಲಾದ ದೇವತೆಗಳನ್ನು ಅವರ ಸತ್ಕಾರ್ಯಗಳು ಮತ್ತು ತಪಸ್ಸುಗಳಿಂದಾಗಿ ಆಯಾ ಉನ್ನತ ಸ್ಥಾನಗಳಿಗೆ ಏರಿಸಲಾಗಿದೆ. ಆದರೆ ವಿಷ್ಣು ಅಥವಾ ಕೃಷ್ಣನು ಎಲ್ಲರ ಒಡೆಯನು, ಏಕಲೇ ಈಶ್ವರ ಕೃಷ್ಣ ಆರಸಭ ನೃತ್ಯ ಎಂದು ಚೈತನ್ಯ ಚರಿತಾಮೃತವು ಹೇಳುತ್ತದೆ. ಕೃಷ್ಣನೊಬ್ಬನೇ ದೇವೋತ್ತಮ ಪರಮಪುರುಷನು. ವಿಷ್ಣು ತತ್ವವು ಕೂಡಿದಂತೆ ಮಿಕ್ಕೆಲ್ಲರೂ ಜೀವಿಗಳಂತೂ ಖಂಡಿತವಾಗಿಯೂ ಅವನ ಸೇವಕರು. ಬಲದೇವನು ಶ್ರೀಕೃಷ್ಣನ ತಕ್ಷಣದ ವಿಸ್ತರಣ. ಅವನು ಕೃಷ್ಣನ ಸೇವೆಯ ನಿರತನಾಗಿದ್ದಾನೆ. ಜೀವಿಗಳಂತೂ ಸೇವೆ ಸಲ್ಲಿಸುತ್ತಲೇ ಇರುತ್ತಾರೆ. ಪ್ರತಿಯೊಬ್ಬರೂ ಸ್ವರೂಪತಃ ಸೃಷ್ಟಿಯಾಗಿರುವುದು ಕೃಷ್ಣನ ಸೇವೆ ಮಾಡಲಿಕ್ಕಾಗಿಯೇ. ದೇವತೆಗಳು ತಮ್ಮನ್ನು ವರಿಷ್ಠರೆಂದು ಹೇಳಿಕೊಂಡರೂ ಅವರು ವರಿಷ್ಠರಲ್ಲ. ನಿಜವಾದ ವರಿಷ್ಠತೆ ಇರುವುದು ಕೃಷ್ಣನಿಗೆ ಎಂದು ಗಂಧರ್ವರು ಒಪ್ಪಿಕೊಳ್ಳುತ್ತಾರೆ. ಕೃಷ್ಣ ಭಗವಾನ್ ಸ್ವಯಂ ಎನ್ನುವುದು ಶ್ರೀಮದ್ ಭಾಗವತ ಹೇಳಿದೆ. ಕೃಷ್ಣನೇ ಏಕೈಕ ಸರ್ವೋನ್ನತ ಪ್ರಭು. ಆದ್ರಿಂದ ಕೃಷ್ಣನ ಪೂಜೆ ಮಾತ್ರವೇ ಸಮಸ್ತ ವಿಭಿನ್ನಾಂಶಗಳ ಪೂಜೆಯನ್ನು ಒಳಗೊಳ್ಳುತ್ತದೆ. ಇದು ಮರದ ಬೇರಿಗೆ ನೀರೆರೆಯುವುದರಿಂದ ಕೊಂಬೆ, ಕಡ್ಡಿ, ಎಲೆ, ಹೂವು ಎಲ್ಲಕ್ಕೂ ನೀರುಣಿಸಿದ ಹಾಗೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. गंधर्वा ऊचुः अंशांशास्ते देवमरीच्यादय एते ब्रह्मेन्द्राद्या देवगणा रुद्रपुरोगा. क्रीडा भाण्डं विश्वमिदं यस्य विभूमन् तस्मै नित्यं नाथ नमस्ते करवाम. ಗಂಧರ್ವರು ಹೇಳಿದರು, ಪ್ರಿಯ ಪ್ರಭುವೆ, ಶಿವ, ಬ್ರಹ್ಮ, ಇಂದ್ರ, ಮರೀಚಿ ಮೊದಲುಗೊಂಡು ಸಮಸ್ತ ದೇವತೆಗಳು, ಎಲ್ಲ ಮಹರ್ಷಿಗಳು ನಿನ್ನ ದೇಹದ ಬೇರೆ ಬೇರೆ ವಿಭಿನ್ನಾಂಶಗಳು ಮಾತ್ರ. ನೀನು ಪರಮೋನ್ನತ ಸರ್ವಶಕ್ತನು. ಸೃಷ್ಟಿ ಸಮಸ್ತವು ನಿನಗೆ ಒಂದು ಆಟಿಕೆ ಇದ್ದ ಹಾಗೆ. ನಾವು ನಿನ್ನನ್ನು ಸದಾಕಾಲವು ದೇವೋತ್ತಮ ಪರಮಪುರುಷನಾಗಿ ಸ್ವೀಕರಿಸಿ ನಿನಗೆ ನಮ್ಮ ಗೌರವ ಪುರಸ್ಕರವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಸೊ ಈಗ ಗಂಧರ್ವರು ಈ ದಕ್ಷಯಜ್ಞದಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು. ಸೊ ಗಂಧರ್ವರು ಇಲ್ಲಿ ಎಲ್ಲ ಜೀವಿಗಳು, ಎಲ್ಲ ದೇವತೆಗಳು, ಎಲ್ಲರೂ ಭಗವಂತನ ಅಂಶ ಅಂತ ಹೇಳ್ತಾ ಇದ್ದಾರೆ. ಅಂಶ ಸೊ ಅಂಶ ಅಂದ್ರೆ ಅಂಶದ ಅಂಶ. ಸೊ ಈ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾರೆ, ಮಮೈವ ಅಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸೊ ಅಲ್ಲಿ ಕೃಷ್ಣ ನಮ್ಗೆ ಅಂಶ ಅಂತ ಕೂಡ ಹೇಳಿದ್ದು ಕೃಷ್ಣನ ಭಾಗ ನಾವು.
ಒಂದು ಬೆಂಕಿಯ ಕಿಡಿ. ಸೊ ಹಾಗೆ ನಾವು ಕೃಷ್ಣ ಕಿಡಿ ಬೆಂಕಿಯ ಭಾಗ, ಹಾಗೆ ನಾವು ಕೂಡ ಕೃಷ್ಣನ ಭಾಗ. ಕೃಷ್ಣ ಸಚ್ಚಿದಾನಂದ ಸ್ವರೂಪಿ, ನಾವು ಕೂಡ ಅವನ ಅಂಶವಾಗಿ ಸಚ್ಚಿದಾನಂದ ಸ್ವರೂಪಿ. ಆದರೂ ಎರಡು ಬಗೆಯ ಅಂಶಗಳಿದೆ, ಅದರ ವಿವರಣೆ ಹೇಳ್ತಾ ಇದ್ದಾರೆ. ಸ್ವ ಅಂಶ, ವಿಭಿನ್ನ ಅಂಶ. ಸ್ವ ಅಂಶ ಕೃಷ್ಣ, ವಿಷ್ಣು, ನಾರಾಯಣ, ನರಸಿಂಹ, ಇದೆಲ್ಲ ಭಗವಂತನ ವಿಸ್ತರಣೆಗಳು. ಅವರೆಲ್ಲ ಸ್ವ ಅಂಶ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಾಗೆ ಇದೆಲ್ಲವೂ ಕೂಡ, ಈ ವಿಸ್ತರಣೆಗಳೆಲ್ಲವೂ ಕೂಡ ಎಷ್ಟೋ ಇದ್ರೂ ಕೂಡ ಅದ್ವೈತಂ, ಇದೆಲ್ಲವೂ ಕೂಡ ಒಂದೇ. ಸೊ ಕೃಷ್ಣನದೇ ಸ್ವ ಅಂಶಗಳಿಲ್ಲ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪ. ಸೊ ಇದೆಲ್ಲ ಅನಂತ ರೂಪಗಳು. ಯಾವುದು? ನಾರಾಯಣ, ರಾಮ, ನರಸಿಂಹ, ವರಾಹ, ಎಲ್ಲ ಅನಂತ ರೂಪಗಳು. ಆದ್ರೂ ಕೂಡ ಅವೆಲ್ಲವೂ ಅದ್ವೈತಂ, ಒಂದೇ ಭಗವಂತನ ಒಂದೇ ಅಸ್ತಿತ್ವ, ಭಗವಂತನ ವಿಸ್ತರಣೆಗಳು. ಸೊ ಇದೆಲ್ಲವನ್ನು ಸ್ವಾಂಶ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪಟ್ಟಿ ಕೊಟ್ಟ ಹಾಗೆ ಇಲ್ಲಿ ಮರೀಚಿ, ಬ್ರಹ್ಮ, ಇಂದ್ರ, ಶಿವ, ರುದ್ರ, ಇವರನ್ನ ಇಲ್ಲಿ ಶಿವ ತತ್ವ ಅಂತ ಪ್ರತ್ಯೇಕವಾಗಿ ಹೇಳೋದಿದೆ. ಆದ್ರೂ ಕೂಡ ಇಲ್ಲಿ ಹೇಳಿದ ಹಾಗೆ ಇವರು ವಿಭಿನ್ನ ಅಂಶ, ವಿಭಿನ್ನ ಅಸ್ತಿತ್ವ. ಎನಿವೆ, ಯಾವ ಅಂಶ ಆದ್ರೂ ಆಗ್ಲಿ, ಸ್ವಾಂಶ ಆದ್ರೂ ಆಗ್ಲಿ, ವಿಭಿನ್ನ ಅಂಶ ಆದ್ರೂ ಆಗ್ಲಿ, ಇಲ್ಲಿ ಇನ್ನೊಂದು ಹೇಳೋ ಮಾತಿಲ್ಲಿ ಕೃಷ್ಣನು ಮೂಲ ಅವತಾರ. ಸಾಮಾನ್ಯವಾಗಿ ನಮಗೆ ಕೃಷ್ಣನು ಅವತಾರವಾಗಿ ಬಂದಿರೋದು, ನಾರಾಯಣನ ರೂಪ ಭಗವಂತನದು ಮೂಲ ರೂಪ ಅಂತ ಒಂದು ಸರ್ವಸಾಮಾನ್ಯ ಜ್ಞಾನ ಆಗಿದೆ. ಆದರೆ ಶಾಸ್ತ್ರ ಆ ರೀತಿ ಹೇಳೋದಿಲ್ಲ. ಪರ್ಟಿಕ್ಯುಲರ್ಲಿ ಭಾಗವತ ನಮಗೆ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಇದರ ಸ್ಪಷ್ಟತೆ ಇದೆ. ಸೊ ಬ್ರಹ್ಮ ಸಂಹಿತೆಯಲ್ಲೂ ಸ್ಪಷ್ಟತೆ ಇದೆ. ಹಾಗೆ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಬಹಳ ಒಳ್ಳೆ. ಭಾಗವತದ್ದೇ ನೋಡೋಣ. ಭಾಗವತದ್ದು ಒಂದು ಮಾತು ಪ್ರಥಮ ಸ್ಕಂದದಲ್ಲೇ ಬರೋದು. ಅಲ್ಲಿ 3ನೇ ಅಧ್ಯಾಯದಲ್ಲಿ ಎಲ್ಲ ಭಗವಂತನ ವಿವಿಧ ಅವತಾರಗಳು ಅದರ ಉಲ್ಲೇಖ ಇದೆ. ಅದೆಲ್ಲವೂ ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ನಂತರ ಹೇಳೋದು ಯಾರು? ಸೂತ ಗೋಸ್ವಾಮಿಗಳು. ಸೂತ ಗೋಸ್ವಾಮಿ 1ನೇ ಅಧ್ಯಾಯದಲ್ಲಿ ಹೇಳೋದು ನೈಮಿಷಾರಣ್ಯದಲ್ಲಿ ನೆರೆದ ಋಷಿಗಳಿಗೆ ಏತೇಚ ಅಂಶ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕೆ ನಿರ್ದಯಂತಿ ಯುಗೆ ಯುಗೆ. ಒಂದು ವರ್ಷ ಸೊ ಏತೇಚ್ಛ ಅಂಶ ಆಕ್ಚುಲಿ ಹೇಳ್ತಾರೆ ಇದರ ಆ ಶ್ಲೋಕದ ಪ್ರಕಾರ ಏತೇಚ್ಛ ಅಂಶ ಕಲಾಪುಂಸ ಏತೆ. ಯಾಕಂದ್ರೆ ಇಷ್ಟವರೆಗೂ ಅವರು ವಿವರಿಸಿದ್ದು ಸುತ ಗೋಸ್ವಾಮಿಗಳು ವರಾಹವಾಗಿ ಭಗವಂತನ ಅವತರಿಸುವುದು, ಕೂರ್ಮನಾಗಿ ಅವತರಿಸುವುದು, ಪರಶುರಾಮನಾಗಿ, ರಾಮನಾಗಿ ಅದೆಲ್ಲ ವಿವರಿಸಿದ್ರು. ಸೊ ವಿವರಿಸಿದ್ಮೇಲೆ ಏತೇಚ್ಛ ಅಂಶ ಕಲಾ. ಅಂಶ ಅಂದ್ರೆ ಅಂಶ ಭಾಗ. ಆಮೇಲೆ ಇನ್ನೊಂದು ಇದ್ರ ಬರೋ ಮುಂಚೆ ನಾನು ಹೇಳ್ಬೇಕು ಅಂದ್ರೆ, ಅಂಶ ಅಂದ್ರೆ ನಾವು ಭೌತಿಕ ಈ ರೀತಿ ಅಂಶ ಅಂತ ನಾವು ತಿಳ್ಕೊಳ್ಬಾರ್ದು. ಒಂದು ರೀತಿ ಭೌತಿಕ ಅಂಶ ಅಂದ್ರೆ ಅದು ನಾವು ವಿಭಿನ್ನ ಅಂಶವಾಗಿ. ಸೊ ನಾವು ಭಗವಂತನ ಏನ್ ಹೇಳೋದು, ಒಂದು ಸಮುದ್ರದ ಕಡಲಿನಲ್ಲಿ ಒಂದು ತೊಟ್ಟು ನೀರಿದ್ದಾಗ ನಾವು. ಆದ್ರೆ ಭಗವಂತನು ಈ ರೀತಿಯ ಅಂಶ ಅಲ್ಲ. ಭಗವಂತನ ವಿಸ್ತರಣೆಗಳು ಸ್ವ ಅಂಶಗಳು ಆ ರೀತಿ ವಿಸ್ತರಣೆಗಳಲ್ಲ. ಸೊ ನಮ್ಮ ವಿಚಾರವಾಗಿ ಹೇಳಿದೆ ಅಂಶಗಳು ಅಂದ್ರೆ ಕೇಶಾಗ್ರ ಶತಭಾಗಸ್ಯ ಶತದ ಕಲ್ಪಿತಸ್ಯವ. ಸೊ ನಮ್ಗೆ ಹೇಳ್ತಾರೆ ಜೀವಾತ್ಮರು ನಾವು ಕೃಷ್ಣನ ಅಂಶವಾಗಿ ನಮ್ಮ ಇದು ಕೂಡ ನಮ್ಮ ಅಳತೆ ಬಹಳ ಚಿಕ್ಕದು. ಎಷ್ಟು ಚಿಕ್ಕದು ಅಂದ್ರೆ ನಮ್ಮ ಕೂದಲಿದೆ, ಕೂದಲಿನ ಕೊನೆ ನಾವು ತಗೊಂಡ್ರೆ ಅದು ಒಂದು ಪಾಯಿಂಟ್ ಇದೆ. ಅದನ್ನು ನಾವು 100 ಭಾಗ ಮಾಡಿ ಆ 100 ಭಾಗದ ಒಂದು ಭಾಗವನ್ನು ಮತ್ತೆ 100 ಭಾಗ ಮಾಡಿದ್ರೆ ಒಂದು 10,000ನೇ ಭಾಗ, ತುಂಬಾ ಚಿಕ್ಕದು. ಅದು ನಮ್ಮ ಗಾತ್ರ ಅಂತ ಇದೆ. ಸೊ ಅದು ವಿಭಿನ್ನ ಅಂಶ ಎಲ್ಲ ದೇವತೆಗಳು ಕೂಡಿದಂತೆ. ಸೊ ಎಲ್ಲರೂ ಕೂಡ ಆ ಅಂಶ. ಆದರೆ ಕೃಷ್ಣನ ವಿಸ್ತರಣೆಗಳಾದ ಸ್ವ ಅಂಶ ವಿಸ್ತರಣೆಗಳಾದ ರಾಮ, ನರಸಿಂಹ ಅವ್ರ ಆ ರೀತಿಯ ಅಂಶಗಳಲ್ಲ. ಅವರು ಕೂಡ
ಭಗವಂತನಷ್ಟೇ ಅದರಲ್ಲಿ ಏನೋ ಕಡಿಮೆ ಇದ್ದ ಹಾಗೆ ಅಂತ. ಅವ್ರ ಗಾತ್ರನೋ ಅವರ ಶಕ್ತಿಗಳಲ್ಲಿ ಸ್ವಲ್ಪ ಇರ್ಬೋದು, ಸ್ವಲ್ಪ, ಆದ್ರೆ ಮೋರರ್ಲೆಸ್ ಹೆಚ್ಚು ಕಡಿಮೆ ಹೇಳ್ಬೇಕು ಅಂದ್ರೆ ಅವರು ಭಗವಂತನಷ್ಟೇ. ಯೋಗೀಶೋಪನಿಷತ್ತು ಮಾತು ಬರುತ್ತಲ್ಲ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾಹ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸೊ ಒಂದು ರೀತಿ ಈ ರೀತಿ ನಾವು ಯೋಚನೆ ಮಾಡಿದ್ರೆ ಈ ವಿಸ್ತರಣೆಗಳು ನರಸಿಂಹ, ವರಾಹ, ನಾರಾಯಣ, ವಿಷ್ಣು ಈ ವಿಸ್ತರಣೆಗಳು ಭಗವಂತನಿಂದನೇ ಬರೋದು. ಆದ್ರೆ ಯಾವುದೋ ಒಂದು ಪೂರ್ಣವೇ ಅಂದ್ರೆ ಅವರು ಕೂಡ ಅಷ್ಟು ಅಪರಿಮಿತ ಶಕ್ತಿಯನ್ನು ಹೊಂದಿದ್ದಾರೆ. ಸೊ ಸ್ವಾಂಶದ ವಿಸ್ತರಣೆಗಳಲ್ಲಿ ಅದ್ವೈತವಿದೆ. ಒಂದ್ ರೀತಿ ಅದು ಒಬ್ಬನೇ ಭಗವಂತನು ಆ ರೀತಿ ವಿಸ್ತರಣೆ, ಆ ರೀತಿ ಅವನ ಲೀಲೆಗಳನ್ನು ಅವನು ವ್ಯಕ್ತಪಡಿಸೋದು, ಅವನ ಚಟುವಟಿಕೆಗಳನ್ನು ವ್ಯಕ್ತಪಡಿಸೋದು. ಸೊ ಅವನು ಆ ರೀತಿ ನಮ್ಮ ರೀತಿಯ ಅಂಶ ಅಲ್ಲ, ಅದು ನಮ್ಮ ರೀತಿಯ ಚಿಕ್ಕ ಭಾಗಶಃ ಅಂಶ ಅಲ್ಲ, ಇದು ವಿಭಿನ್ನ ಅಂಶ. ಇದೆ ಸ್ವಾಂಶದಲ್ಲೂ ಕೂಡ ಇದೆ, ಆದ್ರೆ ಆ ಅಂಶಗಳು ಬ್ರಹ್ಮ ಸಮಿತಿಯಲ್ಲಿ ಒಂದು ಮಾತು ಹೇಳೋದು, ದೀಪಾರ್ಚಿರ್ಯ ಏವ ದೀಪ ಒಂದು ಉದಾಹರಣೆ ಕೊಡ್ತಾ ಅವರು ಆ ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮದೇವರು ಹೇಳೋದು, ಎಷ್ಟೋ ದೀಪಗಳು, ಕ್ಯಾಂಡಲ್ಸ್ ಇಲ್ಲಾಂದ್ರೆ ಏನಾದ್ರು ದೀಪಗಳು ಇಟ್ಕೊಂಡು ನಾವು ಒಂದೊಂದು ದೀಪಗಳು ಹಚ್ಚಿಸಿದ್ರೆ ಆಮೇಲೆ ಅದೆಲ್ಲ ಒಂದೇ ಬೆಳಕು ಕೊಡೋ ತರ ಕಾಣುತ್ತೆ ಎಲ್ಲ ದೀಪಗಳು. ಸೊ ಆ ರೀತಿ ಹೇಳ್ತಾರೆ, ಎಲ್ಲ ಕೃಷ್ಣನ ವಿಸ್ತರಣೆಗಳು ಅವರೆಲ್ಲ ಸ್ವಾಂಶಗಳು ಹಾಗೆ. ಆದರೂ ಕೂಡ ಮೊದಲನೇ ದೀಪ ಅಂತ ಒಂದಿದೆ, ಅದು ಕೃಷ್ಣ ಅಂತ ಹೇಳ್ತಾರೆ. ಗೋವಿಂದಂ ಆದಿಪುರುಷಂ ತಮಹಂ ಭಜ. ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮದೇವರು. ಸೊ ಆ ರೀತಿಯಲ್ಲಿ ಕೃಷ್ಣನೇ ಆ ರೀತಿ ಬೇರೆ ಬೇರೆ ದೀಪಗಳಾಗಿ ವಿಸ್ತರಣೆ ತಗೊಂಡಿದ್ದಾರೆ. ಆದ್ರೂ ಕೂಡ ಮೊದಲನೇ ದೀಪ ಯಾವುದರಿಂದ ಎಲ್ಲ ದೀಪಗಳು ಉತ್ಸಿರೋದು. ಸೊ ಆ ರೀತಿಯಲ್ಲಿ ಕೃಷ್ಣ ಮೂಲ ಅಂತ ಹೇಳೋದಿದೆ. ಸೊ ನೀವು ಈ ರೀತಿ ವಿವರಣೆ ಶಾಸ್ತ್ರ ಹೇಳೋದಿದೆ. ಅದು ಪರ್ಟಿಕ್ಯುಲರ್ಲಿ ಅದೇ ಮತ್ತೆ ಭಾಗವತ, ನಾನು ಭಾಗವತದ, ಯಾಕಂದ್ರೆ ಭಾಗವತ ಎಲ್ಲರಿಗೂ ಗ್ರಂಥ ಗೊತ್ತು. ಅದು ಆ ಗ್ರಂಥದಲ್ಲಿ ಏತೇಚ್ಛ ಅಂಶ ಕಲಾ ಪುಂಸ ಕೃಷ್ಣಸ್ಸು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕ ಮೃದಯಂತಿ ಯುಗೆ ಯುಗೆ. ಸೊ ಆ ಶ್ಲೋಕ ನಾನು ಶೇರ್ ಮಾಡ್ತೀನಿ. ಭಾಗವತಂ ಫಸ್ಟ್ ಕ್ಯಾಂಟೋ 3rd ಚಾಪ್ಟರ್ ನೋಡಿ. ಮೊದಲನೇ ಈ ಅವತಾರಗಳೆಲ್ಲ ಪಟ್ಟಿ ಇದೆ. ಆಮೇಲೆ 28ನೇ ಶ್ಲೋಕ 1:33-28. ಸೊ ಇಲ್ಲಿ ಹೇಳಿದಾಗೆ ಏತೆ ಆಕ್ಚುಲಿ ಹೇಳ್ತಾರೆ, ಈ ಗ್ರಾಮರ್ ಈ ವ್ಯಾಕರಣ ರೂಲ್ಸ್ ಪ್ರಕಾರ ಕೂಡ ಮೊದಲಿಗೆ ಹೇಳೋ ಯಾವ್ದಾದ್ರು ಇದು ವಸ್ತು ಹೇಳ್ತೇನೆ, ಆಮೇಲೆ ಆ ವಸ್ತುವಿನ ವಿವರಣೆ ಹೇಳ್ತೇನೆ. ಸೊ ವಸ್ತುವಿನ ವಿವರಣೆ, ಯಾಕಂದ್ರೆ ಅದು ವಸ್ತು ಏನು ಅಂತ ಗೊತ್ತು ನಮ್ಗೆ, ಒಂದು ವಸ್ತುನೋ ವ್ಯಕ್ತಿನೋ ಗೊತ್ತು, ಸಬ್ಜೆಕ್ಟ್, ಆಮೇಲೆ ಪ್ರೆಡಿಕೇಟ್, ಅದರ ಬಗ್ಗೆ ಅದರ ಒಂದು ವಿವರಣೆ ಮತ್ತೆ ಕೊಡೋದು. ಸೊ ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಏತೆ ಅಂದ್ರೆ ಇಲ್ಲಿ ಶಬ್ದ ಇಲ್ಲಿ ಈ ಹಿಂದೆ ಶ್ಲೋಕದ ಹಿಂದೆ ಏತೆ ಅಂದ್ರೆ ಇವೆಲ್ಲವೂ, ಇವರೆಲ್ಲರೂ. ಸೊ ಇವರೆಲ್ಲರೂ ಅಂದ್ರೆ ಇಲ್ಲಿ 27 ಶ್ಲೋಕವರೆಗೂ ಈ ಅಧ್ಯಾಯದಲ್ಲಿ ಬೇರೆ ಬೇರೆ ಅವತಾರಗಳ ವಿವರಣೆ ಕೊಟ್ಟರು. ಯಾರು? ಶುಕಮುನಿಗಳು, ಸುತ ಗೋಸ್ವಾಮಿಯರು ಕೊಟ್ಟಿದ್ದು ಈ ಅವತಾರಗಳು. ಕೂರ್ಮ, ಮತ್ಸ್ಯ, ವರಾಹ, ಪುರುಷಾವತಾರಗಳು, ರಾಮ, ನರಸಿಂಹ ಎಲ್ಲ ಹೇಳಿದ್ರು. ಸೊ ಎಲ್ಲ ಹೇಳಿದ್ಮೇಲೆ ಇವರೆಲ್ಲರ ಬಗ್ಗೆ ಆಗ್ಲಿ ವಿವರಣೆ ಆಗಿದೆ. ಇವರ ವಿಷಯ ಇವರೆಲ್ಲರೂ ಏನು? ಏತೇಚ್ಛ ಅಂಶಕಲಾ ಪುಂಸಃ, ಇವರೆಲ್ಲರೂ ಕೂಡ ಅಂಶ ಮತ್ತೆ ಕಲಾ ಅಂದ್ರೆ ಅಂಶದ ಅಂಶ. ಸೊ ಇವರ ಬಗ್ಗೆ ವಿವರಣೆಯಲ್ಲಿ ಹೇಳಿದ್ದು ಇವರೆಲ್ಲರೂ ಅಂಶ. ಏತೇಚ್ಛ ಅಂಶ ಕಲಾ ಪುಂಸಃ. ನಂತರ ಕೂಡ ಲೈನಲ್ಲಿ, ನೆಕ್ಸ್ಟ್ ಲೈನಲ್ಲಿ ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಕೃಷ್ಣನ ಬಗ್ಗೆ ಕೂಡ ಅವ್ರು ಹೇಳ್ತಾರೆ. ಸೊ ಕೃಷ್ಣನು ಹಾಗೆ ಈ ರೀತಿ ಅಂಶವಲ್ಲ, ಅವರು ಭಗವಾನ್ ಸ್ವಯಂ, ಅವರು ಪೂರ್ಣ, ಅವರು ಈ ಅಂಶಗಳ ಇವರ ಅಂಶ ಇವರೆಲ್ಲವೂ ಅಂತ ಹೇಳಿ. ಸೊ ಅಂಶಿ ಅಂತ ಕೂಡ ಹೇಳ್ತಾರೆ. ಅಂಶಿ ಅಂದ್ರೆ ಅಂಶಗಳ ಮೂಲ. ಸೊ ಇಲ್ಲಿ ಇದು ವ್ಯಾಕರಣದ ಇದ್ರ ಪ್ರಕಾರ ಇಲ್ಲಿ ಮೊದಲಿಗೆ ವಿಷಯ, ವಸ್ತು, ಮತ್ತೆ ಅದರ ವಿವರಣೆ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು ಕೃಷ್ಣನು ಸ್ವಯಂ ಭಗವಾನ್, ಮತ್ತೆ ಇವರೆಲ್ಲ ಅವತಾರಗಳು ಏನೇನ್ ಪಟ್ಟಿ ಇದೆ ಇವರೆಲ್ಲರೂ ಅಂಶಕಲಾ. ಸೊ ಇವೆಲ್ಲ ಅಂಶ ಮತ್ತೆ ಅಂಶದ ಅಂಶ. ಸೊ ಇದರ ಒಂದು ಈ ಶ್ಲೋಕವನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಆಕ್ಚುಲಿ ಇಲ್ಲಿ ನಮ್ಗೆ ಕೃಷ್ಣನೇ ಮೂಲ ಸ್ವರೂಪ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ತುಂಬಾ ಮುಖ್ಯ ಶ್ಲೋಕ ಇದು ಭಾಗವತದಲ್ಲಿ ಕೊಟ್ಟಿರೋದು. ಇಲ್ಲ ಅಂದ್ರೆ ಈ ತರ ಅವರು ತಪ್ಪಾಗಿ ಅವ್ರು ರಚಿಸಿದ್ರೆ ಅವರ ಮಾತುಗಳು, ಯಾರು ಸೂತ ಗೋಸ್ವಾಮಿಯರು, ಅವರು ಬೇರೆ ರೀತಿ ಹೇಳ್ತಾರೆ.
ಏತೇಚ್ಛಾಂಶ ಕಲಾ ಪುಂಸಾಂ ಅನ್ನೋದು ಅವ್ರು ಇನ್ನೊಂದು ರೀತಿ ಅದನ್ನ ವಿವರಿಸ್ತಾರೆ. ಇಲ್ಲಾಂದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅದನ್ನು ಕೂಡ ಬೇರೆ ರೀತಿಯಲ್ಲಿ ವಿವರಿಸ್ತಾರೆ. ಸೊ ಈ ಎರಡು ಲೈನ್ ನಮ್ಗೆ ತುಂಬಾ ಮುಖ್ಯವಾದ ಇದು ಕೃಷ್ಣನು ಮೂಲ ಸ್ವರೂಪ. ಇಲ್ಲಾಂದ್ರೆ ತುಂಬಾ ಕಡೆ ವಿವರಣೆ ಇದೆ. ಇವಾಗ ಚೈತನ್ಯ ಚರಿತಾಮೃತಂತೂ ಪದೇ 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 ವಿವರಣೆಗಳಿದೆ. ಇದು ಒಂದು ಕಡೆ ವಿವರಣೆ ಈ ಭಾಗವತದಲ್ಲೂ ನಾವು ಕೇಳೋದು ಬ್ರಹ್ಮ ಕೃಷ್ಣನ ಎಲ್ಲ ಸ್ನೇಹಿತರನ್ನು ಅವರು ಅಪಹರಿಸಿ ಹೋಗ್ಬಿಡ್ತಾರೆ. ಮತ್ತೆ ಬರ್ತಾರೆ ವಾಪಸ್ಸು. ಮತ್ತೆ ಬಂದ್ಮೇಲೆ ಅವ್ರಿಗೆ ಕೃಷ್ಣ ಏನ್ ತೋರಿಸ್ತಾನೆ, ಮೊದಲಿಗೆ ಎಲ್ಲರೂ ಹಾಗೆ ಇರೋ ತರ ಕಾಣುತ್ತೆ. ಎಲ್ಲ ಅವರ ಸ್ನೇಹಿತರು ಇದ್ದಾರೆ, ಎಲ್ಲ ಕರುಗಳು ಇದೆ. ಯಾವುದು ಬ್ರಹ್ಮ ಅಪಹರಿಸ್ಕೊಂಡು ಹೋಗಿದ್ದಾರೆ, ಅವರು ಅಲ್ಲೇ ಇದ್ದಾರೆ ಅಂತ ಆತರ ಬ್ರಹ್ಮನಿಗೆ ಇದಾಗತ್ತೆ. ಇದು ಹೇಗ್ ಸಾಧ್ಯ ಇದು? ನಾನು ಅಪಹರಿಸಿ ಹೋದ ಇವರೆಲ್ಲ ಅಲ್ಲೆಲ್ಲೋ ಇದ್ದಾರೆ, ಯಾವ್ದು ಗುಹೆಯಲ್ಲಿದ್ದಾರೆ, ಇಲ್ಲೂ ಕೂಡ ಹೇಗಿದ್ದಾರೆ. ಸೊ ನಂತರ ಕೃಷ್ಣ ಅವರೆಲ್ಲರೂ ಕೂಡ ತನ್ನ ವಿಸ್ತರಣೆಗಳೇ ಅಂತ ವಿಷ್ಣುವಿನ ರೂಪವನ್ನು ಧಾರಣೆ ಮಾಡ್ತಾರೆ. ಎಲ್ಲ ಕೃಷ್ಣನ ಸ್ನೇಹಿತರು ಮತ್ತೆ ಎಲ್ಲ ಕರುಗಳು ಎಲ್ಲರೂ ಕೂಡ ವಿಷ್ಣುವಿನ ರೂಪಗಳನ್ನು ಧಾರಣೆ. ಅವಾಗ ಬ್ರಹ್ಮನಿಗೆ ಅರ್ಥ ಆಗುತ್ತೆ. ಬ್ರಹ್ಮನಿಗೆ ಒಂದು ಇದು ಕೂಡ ಆಗುತ್ತೆ, ನಾನು ಯಾಕೆ ಭಗವಂತನ ಮೇಲೆ ಈ ತರ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ, ಪರೀಕ್ಷೆ ಮಾಡ್ತಾ ಇದ್ದೆ. ಸೊ ಇದು ತಪ್ಪು, ಇದು ನನ್ನ ಅಪರಾಧ ಆಯ್ತು ಅಂತ ಬಂದು ಅಪರಾಧದ ಕ್ಷಮೆ ಯಾಚಿಸ್ತಾರೆ. ಸೊ ಕ್ಷಮೆ ಕೇಳುವಾಗ ಅವರ ಇದಿದೆ, ಮಾತುಕತೆ ಇದೆ. ಅದು ಚೈತನ್ಯ ಚರಿತಾಮೃತ ಸ್ವಲ್ಪ ಡೀಟೇಲ್ ಆಗಿದೆ. ಭಾಗವತದಲ್ಲಿ ಅವರು ಹೇಳಿದ ಪ್ರಾರ್ಥನೆಗಳಿದೆ ಕೃಷ್ಣನಿಗೆ. ಆದ್ರೆ ಅದರ ಬಗ್ಗೆ ಇನ್ನ ಹೆಚ್ಚು ಸ್ವಲ್ಪ ಮಾಹಿತಿ ಪುರಾಣಗಳಲ್ಲಿ ಒಂದೊಂದರಲ್ಲಿ ಇನ್ನು ಸ್ವಲ್ಪ ಹೆಚ್ಚಿರುತ್ತೆ. ಶ್ರೀಮದ್ ಭಾಗವತದಲ್ಲಿ ವಿಶೇಷವಾಗಿ ಒಂದ್ ಕಡೆ ಇದ್ರೆ, ಇನ್ನು ಬೇರೆ ಪುರಾಣದಲ್ಲಿ ಇನ್ ಸ್ವಲ್ಪ ಹೆಚ್ಚಾಗಿರುತ್ತೆ, ಇನ್ ಸ್ವಲ್ಪ ವಿಷಯಗಳಿರುತ್ತೆ, ಇನ್ನೊಂದ್ ಕಡೆ ಇನ್ನೊಂದ್ ಸ್ವಲ್ಪ ವಿಷಯಗಳಿರುತ್ತೆ, ಆತರ. ಸೊ ಅಲ್ಲಿ ಹೇಳೋದು ಕೃಷ್ಣ ಒಂದು ಕಾರಣ ಕೊಡೋದು, ಯಾರು ಬ್ರಹ್ಮದೇವರು ಕೃಷ್ಣನಿಗೆ, ನೀನು ನನ್ನನ್ನು ಮನ್ನಣೆ ಮಾಡಬೇಕು, ನನ್ನನ್ನು ಕ್ಷಮಿಸ್ಬೇಕು. ಯಾಕೆ ಕ್ಷಮಿಸ್ಬೇಕು ಅಂದ್ರೆ, ನಾನು ನಿನ್ನ ಮಗು, ನೀನೇ ನನ್ನ ತಂದೆ ತಾಯಿ. ಯಾಕಂದ್ರೆ ಬ್ರಹ್ಮದೇವರು ಹುಟ್ಟುವಾಗ ಯಾರೂ ಇಲ್ಲ, ಭಗವಂತನ ಒಬ್ಬನೇ ಇರೋದು. ಸೊ ಅವರು ಭಗವಂತನಿಂದನೇ ಅವರು ಹುಟ್ಟಿದ್ದು. ಸೊ ಅವರು ಅದಕ್ಕೆ ಹೇಳ್ತಾರೆ, ನೀನೇ ನನ್ನ ತಂದೆ ತಾಯಿ ಅಂತ ಹೇಳ್ತಾರೆ. ಸೊ ನೀನ್ ತಂದೆ ತಾಯಿ ಆಗಿರೋದ್ರಿಂದ ತಂದೆ ತಾಯಿಯರು ಮಕ್ಕಳ ಅಪರಾಧವನ್ನು ದೊಡ್ಡದಾಗಿ ತಗೊಳ್ಳೋದಿಲ್ಲ. ಎಷ್ಟಾದ್ರೂ ಮಕ್ಕಳು ನಮ್ಮ ಮಕ್ಕಳೇ. ಸೊ ಹಾಗೆ ತಂದೆ ತಾಯಿಯವರು ಏನ್ ಮಾಡ್ತಾರೆ, ಅವ್ರನ್ನ ಕ್ಷಮಿಸ್ಬಿಡ್ತಾರೆ. ಸೊ ಈ ಕಾರಣವಾಗಿ ಅವ್ರು ಹೇಳ್ತಾರೆ, ನೀನ್ ನನ್ನ ತಂದೆ ತಾಯಿ, ಆದ್ರಿಂದ ನೀನನ್ನು ಕ್ಷಮಿಸ್ಬೇಕು ಅಂತ ಕೃಷ್ಣನಿಗೆ ಅವ್ರು ಪ್ರಾರ್ಥಿಸ್ತಾರೆ. ಸೊ ಹಾಗೆ ಹೇಳ್ತಾರೆ, ಕೃಷ್ಣ ಹೇಳ್ತಾರೆ, ನಿನ್ನ ತಂದೆ ತಾಯಿಯ, ನಿನ್ನ ತಂದೆ ನನಗ್ ಗೊತ್ತು, ನಾರಾಯಣನು ಅಂತ. ಗರ್ಭದ ಕಷಾಯ ವಿಷ್ಣು ಇದ್ದಾರೆ, ಭಗವಂತನ ವಿಸ್ತರಣೆ. ಸೊ ಅವರು ನಿನ್ನ ತಂದೆ. ಸೊ ನಾನೆಲ್ಲಿ ನಿನ್ನ ತಂದೆ? ನಾನು ಕೇವಲ ಒಂದು ಗೋಬಾಲಕ ಅಷ್ಟೇ, ಗೋಪ. ಸೊ ನಾನು ಹಾಗೆ ನನ್ನ ಸ್ಥಾನ ಹಾಗೆ, ಅದು ನಿನ್ನ ತಂದೆ ನಾರಾಯಣ. ಸೊ ಇಲ್ಲ, ಯಾವಾಗ ಹೇಳ್ತಾರೆ ಯಾರು? ಬ್ರಹ್ಮದೇವ್, ಇಲ್ಲ ಇಲ್ಲ ಇಲ್ಲ, ಸೊ ನೀನೇ ನನ್ನ ತಂದೆ. ಸೊ ನಾರಾಯಣ ಹೌದು, ಆದ್ರೆ ನಾರಾಯಣನು ಯಾರು? ನಾರಾಯಣನು ನೀನೇ ನಾರಾಯಣನು, ಮತ್ತೆ ನಾರಾಯಣನು ನಿನ್ನ ವಿಸ್ತರಣೆ ಅಂತ ಅವರು ಅಲ್ಲಿ ಅವರ ಮಾತುಗಳಲ್ಲಿ ಅವರು ಇನ್ನ ಇದು ಕೊಡ್ತಾರೆ. ಹೇಗೆ ಒಂದು ಉದಾಹರಣೆಗಳು ಕೊಡ್ತಾರೆ. ಉದಾಹರಣೆ ಕೊಡೋದು ಹೇಗೆ, ಒಂದು ಭೂಮಿಯಿಂದ ನಾವೆಷ್ಟೋ ಮಣ್ಣು, ಭೂಮಿಯ ಮಣ್ಣಿದೆ, ಭೂಮಿಯಲ್ಲಿ ಆ ಮಣ್ಣಿನಿಂದ ಎಷ್ಟೋ ನಾವು ತಯಾರಿ ಮಾಡ್ತೇವೆ. ಎಷ್ಟೋ ನಮಗೆ ಬೇಕಾದ ಮಡಿಕೆಗಳು, ನೀರನ್ನು ತುಂಬಿಸೋ ಮಡಿಕೆ, ಇಲ್ಲ ಅಂದ್ರೆ ಇನ್ನೇನಾದ್ರೂ ಒಂಥರ ತುಂಬಾ ಡೆಕೋರೇಟಿವ್ ಐಟಮ್ಸ್. ಸೊ ಬೇರೆ ಬೇರೆದು ಮಾಡ್ಬೋದು ಮಣ್ಣಲ್ಲಿ. ಅದ್ರ ಮೂಲ ಏನು? ಮಣ್ಣು. ಅದರಿಂದ ಬೇರೆ ಬೇರೆ ನಾವು ಬೇರೆ ಬೇರೆ ಪ್ರಯೋಜನಕ್ಕೆ ನಾವು ಮಾಡ್ಬೋದು. ಸೊ ಹಾಗೆ ಅವ್ರ ಉದಾಹರಣೆ ಹೇಳ್ತಾರೆ, ಹಾಗೆ ನೀನು ಮೂಲ, ನೀನು ಎಲ್ಲ ಅವತಾರಗಳ ಮೂಲ. ಸೊ ಕೃಷ್ಣನು ಹೇಳ್ತಾರೆ ಈ ರೀತಿ, ಅವನೊಂದ್ಸಲ ಅವನ ಅವತಾರ ಅಂತ ಹೇಳೋದಿಲ್ಲ, ಅವನ ಎಲ್ಲ ಅವತಾರಗಳ ಮೂಲ ಅಂತ ಹೇಳ್ತಾರೆ ಕೃಷ್ಣ. ಆಮೇಲೆ ಇನ್ನ ವಿವರಣೆ ಇದೆ ಭಾಗವತದಲ್ಲಿ, ಇನ್ನೊಂದು ವಿವರಣೆ ಇದೆ. ಈ ಭಗವಂತನ ಈ ಮೂಲ ಸ್ವರೂಪ ಯಾವಾಗಲೂ ಅದು ಕಾಣಿಸ್ಕೊಳ್ತಿಲ್ಲ. ಒಂದು ಯುಗಾವತಾರಗಳಿವೆ, ಲೀಲಾವತಾರಗಳಂತಿದೆ. ಸೊ ಭಗವಂತನ ಬೇರೆ ಬೇರೆ ರೀತಿಯ ಅವತಾರಗಳು. ಅದೇ ಕೃಷ್ಣ ರೂಪದಲ್ಲಿ ಅವನ ದ್ವಿಭುಜ ಮುರಳೀಧರನಾಗಿ ಅವನು ವೃಂದಾವನ ಲೀಲೆಯನ್ನು ತೋರಿಸೋದು, ಅದು ತುಂಬಾ ಒಂದೇನು ಹೇಳೋದು, ತುಂಬಾ ಕಡಿಮೆ ಭಗವಂತನ ಆ ರೂಪದಲ್ಲಿ ಬರೋದು. ಅದು ಕೂಡ ಹೇಳ್ತಾರೆ, ಬ್ರಹ್ಮದೇವರ ಒಂದು ದಿವಸದಲ್ಲಿ ಒಮ್ಮೆ ಮಾತ್ರ. ಸೊ ಬ್ರಹ್ಮದೇವರ ಒಂದು ದಿವಸ ಅಂದ್ರೆ ನಮಗ್ ಗೊತ್ತು, 14 ಮನುಗಳು ಆಳ್ವಿಕೆ ಬರುತ್ತೆ. 14 ಮನುಗಳ ಆಳ್ವಿಕೆಯಲ್ಲಿ ಒಂದೊಂದು ಮನುವಿನ ಸಮಯದಲ್ಲಿ 71 ಮಹಾಯುಗಗಳು ಬರ್ತವೆ. ಸೊ ಯುಗಗಳು ನಡೀತಾನೆ ಇರ್ತವೆ. ಸೊ ಪ್ರತಿ ಯುಗದಲ್ಲೂ ಕಲ್ಕಿ ಅವತಾರ ಇಲ್ಲ, ಯುಗಾವತಾರಗಳು ಬರ್ತಾ ಇರ್ತಾರೆ, ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಆದರೆ ಕೃಷ್ಣ ಅವತಾರದ ಬಗ್ಗೆ ಹೇಳ್ತಾರೆ, ಅವರು ಈ ಬ್ರಹ್ಮನ ದಿವಸದಲ್ಲಿ
ಕೃಷ್ಣ ರೂಪದಲ್ಲಿ, ಬೃಂದಾವನ ಕೃಷ್ಣ ರೂಪದಲ್ಲಿ. ಒಮ್ಮೊಮ್ಮೆ ಬೇರೆ ಕೃಷ್ಣನ ರೂಪಗಳು ಇರ್ಬೋದು ಬೇರೆ, ಆದರೆ ಮೂಲ ಕೃಷ್ಣ ದೇವೋತ್ತಮ ಪರಮ ಪುರುಷ ಬೃಂದಾವನ ಗೋಲೋಕನಾಥ ಆ ರೂಪದಲ್ಲಿ ಭಗವಂತನು ಒಮ್ಮೆ 7ನೇ ಮನ್ವಂತರದ 28ನೇ ಮಹಾಯುಗ. ಸೊ ಅದು ಕೂಡ ನೀವು ಭಾಗವತದಲ್ಲಿ ದಶಮ ಸ್ಕಂದದಲ್ಲಿ ಯಾರ ಲೀಲೆ ಅದು, ಮುಚುಕುಂದ ಅಂತ ಒಬ್ಬ ರಾಜರ ಲೀಲೆ ಬರುತ್ತೆ. ಸೊ ಅವರು ಆ ಕಾಲಯವನನ್ನು ಭಸ್ಮ ಮಾಡಿರ್ತಾರೆ. ಕಾಲಯವನ ಇವರು ಮಥುರನ ಆಕ್ರಮಿಸ್ತಾರೆ, ಅಟ್ಯಾಕ್ ಮಾಡಿದ ಕೃಷ್ಣನು ಅಲ್ಲಿಂದ ಅವ್ರ ಮಧ್ಯೆ ನಡ್ಕೊಂಡು ಹೋಗೋ ರೀತಿಯಲ್ಲೇ ಮಾಡ್ತಾನೆ ಕೃಷ್ಣ. ಆದ್ರೂ ಹೇಳ್ತಾರೆ ಕಾಲಯವನನ್ನು ಅವನ್ನ ಹಿಡಿಲಿಕ್ಕೆ, ಯಾಕಂದ್ರೆ ಕಾಲಯವನ ಭಕ್ತನಲ್ಲ ಅಂದ್ರೆ ಕೃಷ್ಣನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವನ ಎಷ್ಟೇ ಪ್ರಯತ್ನ ಕೊಟ್ಟರು ಕೃಷ್ಣನು ನಡ್ಕೊಂಡು ಹೋಗ್ತಾ ಇರ್ತಾನೆ, ಆ ಕಾಲವನ ಹಿಡಿಲಿಕ್ಕೆ. ಕೊನೆಗೆ ಆ ಮುಚುಕುಂದ ಅಂತ ಒಬ್ಬ ಯಾರು ರಾಜನಿರ್ತಾನೆ, ಅವನು ಗಾಢ ನಿದ್ದೆಯಲ್ಲಿ ಇರ್ತಾರೆ. ಹಿಂದೆ ಅವರು ದೇವತೆಗಳಿಗೆ ದೇವತೆಗಳ ಪರವಾಗಿ ದಾನವರ ಮೇಲೆ ಯುದ್ಧ ಮಾಡಿರ್ತಾರೆ. ಮತ್ತೆ ಅವರಿಗೆ ದೇವತೆಗಳು ಕೇಳಿದಾಗ ಏನ್ ಬೇಕು ನಿಮ್ಗೆ ವರ ಅಂದ್ರೆ, ನನಗೆ ತುಂಬಾ ಆಯಾಸ ಆಗಿದೆ, ನಾನು ನಿದ್ದೆ ಮಾಡಿದ್ರೆ ಸಾಕು, ನಮ್ಗೆ ಏನಾಗೇನು ಡಿಸ್ಟರ್ಬೆನ್ಸ್ ಮಾಡೋದು, ಯಾರೋ ಡಿಸ್ಟರ್ಬೆನ್ಸ್ ಮಾಡಿದ್ರೆ ನಾನು ಅವ್ರು ನೋಡಿದ ತಕ್ಷಣ ಅವರು ಭಸ್ಮ ಆಗಬೇಕು. ಸೊ ಆ ರೀತಿ ವರವನ್ನು ಪಡೆದು ಅವ್ರು ಮಲಗಿರ್ತಾರೆ. ಸೊ ಕೃಷ್ಣನು ಅಲ್ಲಿ ಹೋಗ್ಬಿಟ್ಟು ಆ ಗುಹೆಯನ್ನು ಪ್ರವೇಶಿಸ್ಬಿಟ್ಟು ಆ ಮುಚುಕುಂದ ಅವ್ರ ಎದುರು ಹೋಗಿ ಅಲ್ಲಿ ಕೃಷ್ಣನು ಅಲ್ಲಿ ಸಡನ್ ಆಗಿ ಒಂದು ಕ್ಷಣದಲ್ಲಿ ಅಲ್ಲಿ ಮಾಯ ಆಗ್ಬಿಡ್ತಾನೆ, ಕೃಷ್ಣ ಕಾಣಿಸೋದು ಅದೃಶ್ಯನಾಗ್ತಾನೆ. ಸೊ ಅಲ್ಲಿ ಬರ್ತಾನೆ ಯಾರು ಕಾಲಯವನ, ನೋಡ್ತಾನೆ ಯಾರೋ ವ್ಯಕ್ತಿ ಮಲಗಿರೋ ತರ ಕಾಣುತ್ತೆ. ಅದು ಕೂಡ ಮಲಗಿರೋದು ಬೇರೆ ಆ ಕಡೆ ಎಲ್ಲ ತಲೆ ಮಾಡಿ ಮಲಗಿರೋ ತರ ಕಾಣುತ್ತೆ. ಸೊ ಹಾಗೆ ಅನ್ಕೊಳ್ತಾನೆ ಆ ಕಾಲಯವನ, ಇದು ಕೃಷ್ಣನೇ ಇರಬೇಕು, ಕೃಷ್ಣನ ಈಗ ಸಿಕ್ಕಿ ಬಿದ್ದ ಕೃಷ್ಣ, ಹಾಗೆ ನನ್ನನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹಾಗೆ ಆ ಕಡೆ ತಿರ್ಕೊಂಡು ಆ ಕಡೆ ಮಲಗಿದ ಹತ್ರ ನೋಡ್ಕೊಳ್ತಾನೆ. ಸೊ ಅವ್ರನ್ನ ಹೇಳ್ತಾರೆ, ಅವ್ರ ಕಾಲ್ನಲ್ಲೇನೋ ಅವ್ರನ್ನ ಓದಿತಾರೆ ಮುಚ್ಕುಂದ ಕಾಲಯವನ ಆತರ ಇಬ್ಬಿಸ್ಲಿಕ್ಕೆ, ಆತರ ಮತ್ತೆ ಅವ್ರು ಇದ್ ಮಾಡ್ಲಿಕ್ಕೆ. ಸೊ ಆಗ ಮುಚುಕುಂದ ಎಷ್ಟೋ ಸಮಯ ಮಲ್ಗೆ ಇದ್ರು. ಅವ್ರು ಎದ್ದಿದ ತಕ್ಷಣವೇ ಅವರು ಕಾಲಯವನನ್ನು ನೋಡ್ತಾರೆ. ಕಾಲಯವನ ನೋಡಿದ ತಕ್ಷಣ ಕಾಲಯವನ ತತ್ಕ್ಷಣ ಭಸ್ಮನಾಗ್ತಾರೆ. ಸೊ ನಂತರ ಅವ್ರ ಭಸ್ಮ ಆದ್ಮೇಲೆ ಮುಚುಕುಂದ ಎಚ್ಚರಗೊಂಡ ಆಗ ಕೃಷ್ಣ ಅಲ್ಲಿ ಮತ್ತೆ ಅವರು ಪ್ರತ್ಯಕ್ಷವಾಗ್ತಾರೆ. ಸೊ ಕೃಷ್ಣ ಪ್ರತ್ಯಕ್ಷನಾದಾಗ ಅಲ್ಲಿ ಕಾಲಯವನ ಗೊತ್ತಾಗುತ್ತೆ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಆಕ್ಚುಲಿ ಅವ್ರು ಹಿಂದೆ ಭಕ್ತರೇ ಅವರು, ಆದರೆ ಅವರು ಅಲ್ಲಿ ತಕ್ಷಣ ಗುರುತಿಸೋದಿಲ್ಲ. ಅವ್ರಿಗೆ ಯಾರು ನೀವು, ಆಮೇಲೆ ಹೇಳ್ತಾರೆ ನೀವು ಇರ್ಬೇಕು, ಅವರು ನೀವು ದೇವತೆಗಳ ಇಲ್ಲ ಭಗವಂತನ ಆತರ ಅವ್ರು ಯೋಚನೆ ಮಾಡ್ತಾ ಅವ್ರಿಗೆ ಹೇಳ್ತಾರೆ, ಈಗ 28ನೇ ಮಹಾಯುಗ ವೈವಸ್ವತ ಮನ್ವಂತರದಲ್ಲಿ, ಸೊ ನೀನು ಕೃಷ್ಣನೇ ಆಗಿರ್ಬೇಕು, ಭಗವಂತನು ಮೂಲ ರೂಪದಲ್ಲಿ ಅವತರಿಸಿರುವ ಕೃಷ್ಣ ಅಂತ ಅವರು ಅಲ್ಲಿ ಗುರುತಿಸ್ತಾರೆ. ಸೊ ಹೀಗೆ ಭಾಗವತದಲ್ಲಿ ಈ ತರ ಉಲ್ಲೇಖಗಳಿದೆ. ಕೃಷ್ಣನು ಎಲ್ಲ ಆ ರೂಪಗಳ ಎಲ್ಲ ಅವತಾರಗಳ ಮೂಲ. ಸೊ ಆದ್ರೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಕೃಷ್ಣನದೇ ಸ್ವಾಂಶಗಳು, ಕೃಷ್ಣನದೇ ರೂಪಗಳು. ಸೊ ಹಾಗೆ ನಾವು ತುಂಬಾ ಅದನ್ನ ಭಿನ್ನತೆ ದೃಷ್ಟಿಯಿಂದ ನೋಡಿ, ಇಲ್ಲಾಂದ್ರೆ ಅದು ಬೇರೆ ಅಂತ ನೋಡೋದು ಆತರ ಅಗತ್ಯ ಇಲ್ಲ. ಸ್ಟಿಲ್ ಹೇಳ್ತಾರೆ ಕೃಷ್ಣನ ವಿಸ್ತರಣೆಗಳಲ್ಲೂ ಕೂಡ ಆ ಭಾವ ಇರುತ್ತೆ. ಏನ್ ಭಾವ ಇರುತ್ತೆ ಅಂದ್ರೆ ಸೇವಾ ಭಾವ, ಕೃಷ್ಣನನ್ನು ಸೇವೆ ಮಾಡುವ ಒಂದು ಭಾವನೆ ಇದೆ. ಇವಾಗ ನಾವು ನೋಡೋದು ಬಲರಾಮನು ಕೃಷ್ಣನ ಸೇವಾ ಭಾವದಲ್ಲಿದ್ದಾರೆ. ನಂತರ ಭಗವಂತನ ವಿಸ್ತರಣೆಗಳು, ವಿಷ್ಣುವಿನ ವಿಸ್ತರಣೆಗಳು, ಅನಂತ ಶಯನ ಎಲ್ಲರೂ ಕೂಡ ಅವರಲ್ಲಿ ಅವರ ಸೇವೆ ಮಾಡೋ ಭಾವನೆ. ಸೊ ಹೀಗೆ ಎಲ್ಲ ವಿಸ್ತರಣೆಗಳಲ್ಲೂ ಕೂಡ ಆ ಕೃಷ್ಣನನ್ನು ಸೇವೆ ಮಾಡುವ ಭಾವನೆ ಇದೆ. ಸೊ ಹಾಗೆ ಇದು ಸ್ವ ಅಂಶ, ಅದ್ರ ವಿಭಿನ್ನ ಅಂಶ ನಾವು ಸೇವೆ ಮಾಡ್ತಾನೆ ಇದ್ದೀವಿ. ನಮ್ಮ ಧರ್ಮ ಅಂದ್ರೆ ನಮ್ಮದು ಸೇವೆ ಮಾಡೋದೇ ಧರ್ಮ. ಇನ್ನೊಬ್ಬ ವ್ಯಕ್ತಿಗೆ ಸೇವೆ ಮಾಡಬೇಕು, ಆ ಸೇವೆ ಮಾಡೋದ್ರಿಂದಾನೇ ನಮ್ಗೆ ಆನಂದ. ಏನೂ ಇಲ್ಲ ಅಂದ್ರೆ ನಾವು ನಾಯಿ ಬೇಕು ಅನ್ನಿಟ್ಟಾದ್ರೂ ಸೇವೆ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಇಂದ್ರಿಯಗಳೇ ಇವೆ, ಇದೇ ಸಾಕು ನಮ್ಗೆ ಕಾಮಾದಿನಾಂ ಕಥಿದ ಪಾಲಿತ ದುರ್ನಿದೇಶ. ಸೊ ಹೇಳ್ತಾರೆ ಕಾಮ, ಕ್ರೋಧ, ಲೋಭ, ಮೋಹ ಇದೇನಿದೆ ಇದನ್ನು ಸೇವೆ ಮಾಡ್ತಾನೆ ಇದ್ದೀವಿ ನಾವು. ಜನ್ಮಕ್ಕೂ ಈ ಇಂದ್ರಿಯದ ಸೇವೆಯಲ್ಲಿ ತೊಡಗಿದ್ದೇವೆ ನಾವು. ಆದ್ರೆ ಅಟ್ಲೀಸ್ಟ್ ಈಗ ನಾವು ಸ್ವಲ್ಪ ಜಾಗೃತರಾಗಿ ಇದನ್ನು ಬಿಟ್ಟು ಮತ್ತೆ ಕೃಷ್ಣ ಸೇವೆ ಮಾಡಬೇಕು. ಸೊ ಎಲ್ಲ ಭಾಗಗಳು ಅದು ಭಾಗಗಳ ಅಂಶದ ಕೆಲಸ ಅಂದ್ರೆ ಪೂರ್ಣ ಇದ್ರದ್ದು ಸೇವೆ ಮಾಡೋದು. ಸೊ ಅದು ನಮ್ಮ ಮೂಲ ಸ್ವರೂಪ ನಮ್ಮ ಸ್ವರೂಪ. ಸೊ ಹೀಗೆ ಕೊನೆಯಲ್ಲಿ ಇಲ್ಲಿ ಹೇಳ್ತಾ ಇರೋದು,
ಶ್ರೀಮದ್ ಭಾಗವತದ ಹೇಳಿಕೆ. ಕೃಷ್ಣನ ಪೂಜೆಯು ಮಾತ್ರವೇ ಸಮಸ್ತ ವಿಭಿನ್ನಾಂಶಗಳ ಪೂಜೆಯನ್ನು ಒಳಗೊಳ್ಳುತ್ತದೆ. ಇದು ಮರದ ಬೇರಿಗೆ ನೀರೆರೆಯುವುದರಿಂದ ಕೊಂಬೆ, ಕಡ್ಡಿ, ಎಲೆ, ಹೂವು ಎಲ್ಲಕ್ಕೂ ನೀರುಣಿಸಿದ ಹಾಗೆ. ಸೊ ಎಷ್ಟೇ ಇದ್ರು ನಾವು ಜೀವಿಗಳು ಮತ್ತೆ ಎಲ್ಲ ದೇವತೆಗಳು, ಶಿವ, ಬ್ರಹ್ಮ ಎಲ್ಲರೂ ಸೇರಿದಂತೆ, ಸೊ ಎಲ್ಲರೂ ಹೀಗೆ ನಾವು ಯಥಾ ತರೋರ್ಮೂಲ ವಿಶೇಷಣೇನ ತೃಪ್ತಿಯಂತಿ ತತ್ಸ್ಕಂದ ಭುಜೋಪಶಾಖ. ಸೊ ನಾವೆಲ್ಲರೂ ಒಂದೊಂದು ಮರದ ಭಾಗ, ಕಡ್ಡಿ, ಎಲೆ, ಹೂವು ಎಲ್ಲ. ಸೊ ಎಲ್ಲವನ್ನು ನಾವು ತೃಪ್ತಿಪಡಿಸೋದು ತುಂಬಾ ಕಷ್ಟ. ಎಲ್ಲವನ್ನು ತೃಪ್ತಿಪಡಿಸೋದು ತುಂಬಾ ಕಷ್ಟ. ಸೊ ನಾವೇನ್ ಮಾಡ್ಬೇಕು, ಆ ನೀರನ್ನು ಆ ಬೇರಿಗೆ ಹಾಕ್ಬೇಕು. ಬೇರು ಮೂಲ. ಇಲ್ಲ ಅಂದ್ರೆ ದೇಹದಲ್ಲಿ ನಮ್ಮ ಹೊಟ್ಟೆ ಮೂಲ. ನಾವೆಲ್ಲ ಇದು ಒಂದೊಂದು ಕೈ, ಕಾಲು, ಕಣ್ಣು, ಕಿವಿ ಎಲ್ಲದಕ್ಕೂ ಕೂಡ ನಾವು ಒಂದು ಸಿರಿಂಜ್ ಇಟ್ಕೊಂಡು ಮಾಡಕ್ಕಾಗಲ್ಲ. ಇದು ನಾವು ಹೊಟ್ಟೆಗೆ ಹಾಕಿದ್ರೆ ಆಯ್ತು, ಅದೆಲ್ಲ ಕಡೆ ಹೋಗುತ್ತೆ. ಸೊ ಆ ಕೇಂದ್ರವನ್ನು ನಾವು ಬಿಂದುವನ್ನು ತಿಳ್ಕೊಳ್ಬೇಕು ನಾವು. ಸೊ ಕೃಷ್ಣ ಕೇಂದ್ರ ಬಿಂದು. ನಾವು ಕೇಳ್ತೀವಲ್ಲ ಆ ಲೀಲೆಯಲ್ಲೂ ಕೂಡ ಯಾರು ಆ ದುರ್ವಾಸ ಮುನಿ ಬಂದು ದುರ್ಯೋಧನನಿಗೆ ಮೊದಲು ಅವರು ಇದಾಗಿ ಬರ್ತಾರೆ. ಏನಾಗಿ ಬರ್ತಾರೆ ಅವರು? ಅತಿಥಿಯಾಗಿ ಬರ್ತಾರೆ. ದುರ್ವಾಸ ಮುನಿಯನ್ನು ಚೆನ್ನಾಗಿ ತುಂಬಾ ಆದರದಿಂದ ಸ್ವಾಗತಿಸಿ ಅವ್ರಿಗೆ ಗೌರವಿಸಿ ಅವ್ರಿಗೆ ಏನೇನು ಕಾಣಿಕೆ ಎಲ್ಲ ಕೊಟ್ಟು ಕಳಿಸ್ತಾರೆ. ಸೊ ಕೊನೆಗೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂದ್ರೆ ದುರ್ಯೋಧನ ಹೇಳ್ತಾರೆ, ಇಲ್ಲ ನೀವು ನನ್ನ ದಾಯಾದಿಗಳು ಯುಧಿಷ್ಠಿರ ಮತ್ತೆ ಅವರ ಸಹೋದರರು, ಅವರಿಗೆ ಅದೇ ರೀತಿಯ ಒಂದು ಆತಿಥ್ಯವನ್ನು ಕೊಡ್ಬೇಕು, ಅವಕಾಶವನ್ನು ಕೊಡ್ಬೇಕು. ಅದು ಯಾವಾಗ ಕೊಡ್ಬೇಕು ಅಂದ್ರೆ ಅವರು ಆಹಾರವನ್ನು ಸ್ವೀಕರಿಸಿದ ನಂತರ. ಸೊ ಹೋಗ್ತಾರೆ ಅಲ್ಲಿ ಅವರು ಆಗ ವನವಾಸದಲ್ಲಿ ಇರ್ತಾರೆ. ವನವಾಸದಲ್ಲಿದ್ದಾಗ ಆ ದಿವಸ ಆಹಾರ ಸ್ವೀಕರಿಸ್ಬಿಟ್ಟಿದ್ದಾರೆ ಎಲ್ಲರೂ. ದ್ರೌಪದಿಗೆ ವರ ಒಂದು ಸ್ಪೆಷಲ್ ವರ ಇತ್ತು. ಆ ವರದ ಮೂಲಕ ಎಷ್ಟು ಜನ ಅತಿಥಿಗಳು ಬಂದರೂ ಕೂಡ ಅವರು ಆಹಾರವನ್ನು ತಯಾರಿಸಬಹುದು. ಆದರೆ ಏನ್ ಕಂಡೀಷನ್ ಅಂದ್ರೆ ಅವರು ಆಹಾರವನ್ನು ಸ್ವೀಕರಿಸ್ತಾರೆ. ಸೊ ಆ ದಿವಸ ಅವರು ಕೂಡ ಆಹಾರ ಸ್ವೀಕರಿಸ್ಬಿಟ್ಟಿದ್ದಾರೆ. ಸೊ ಕೊನೆಗೆ ಯುಧಿಷ್ಠಿರ ಮಹಾರಾಜರು ಅವ್ರು ಬಂದಿದ ತಕ್ಷಣ, ಹೌದು ಈ ನಿಮ್ಮ ಆಹಾರವನ್ನು ತಯಾರಿ ಮಾಡ್ತೇವೆ, ನೀವು ಹೋಗಿ ನಿಮ್ಮ ಏನು ಮಧ್ಯಾಹ್ನದ ಏನು ಧರ್ಮ ಕಾರ್ಯಗಳು ಮಾಡ್ಕೊಂಡು ಬನ್ನಿ. ಸೊ ಇಲ್ಲಿ ಇವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣನ ಬರ್ತಾನೆ. ಕೃಷ್ಣ ಬಂದು ಆ ಅಕ್ಷಯ ಪಾತ್ರೆ, ಅದರಲ್ಲಿ ಒಂದು ತುಂಡು ಏನೋ ಧಾನ್ಯನೋ ಇಲ್ಲಂದ್ರೆ ಏನೋ ಒಂದು ವೆಜಿಟೇಬಲ್ ಅದನ್ನು ಸ್ವೀಕರಿಸ್ತಾರೆ. ಅದೊಂದು ಇರುತ್ತಲ್ಲಿ ಭಗವಂತನ ಇಚ್ಛೆಯಿಂದ ಅದು ತುಣುಕು ಇರುತ್ತಲ್ಲಿ. ಅದನ್ನು ತಿಂದದ್ದೇ ಹೇಳ್ತಾರೆ ಎಲ್ಲರೂ ಅಲ್ಲಿ. ದುರ್ವಾಸ ಮುನಿ ಅವರ ಎಷ್ಟು ಶಿಷ್ಯರಿದ್ದಾರೆ ಎಲ್ಲರೂ ಕೂಡ ಇವಾಗ ಒಂದು ಸಲ ಊಟ ಮಾಡಿದ್ರೆ ನಾವು ಯಾರೋ ತುಂಬಾ ಫೋರ್ಸ್ ಮಾಡಿ ಒತ್ತಾಯ ಮಾಡಿ ಆತರ ಮಾಡಿದ್ರೆ ಆಮೇಲೆ ನಮ್ಗೆ ಒಂದು ಹಗಲು ಕೂಡ ತಿನ್ಲಿಕ್ಕಾಗಲ್ಲ. ಸೊ ಆ ರೀತಿ. ಸೊ ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಂ. ಸೊ ಭಗವಂತನು ಕೃಷ್ಣನು ತೃಪ್ತನಾದ್ರೆ ಎಲ್ಲರೂ ಕೂಡ ತೃಪ್ತರಾಗ್ತಾರೆ. ಸೊ ಇದು ನಿಜವಾದ ಮಾರ್ಗ, ಸುಲಭವಾದ ಮಾರ್ಗ. ಸೊ ನಾವಿದನ್ನು ಪಾಲನೆ ಮಾಡ್ಬೇಕು. ಇಲ್ಲ ಅಂದ್ರೆ ಎಷ್ಟು ಜನರನ್ನ ತೃಪ್ತಿಪಡಿಸಕ್ಕಾಗುತ್ತೆ ನಾವು, ನಮ್ಮ ಕುಟುಂಬದವರು, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ. ಸೊ ಎಷ್ಟು ಜನರನ್ನ ಮಾಡಕ್ಕಾಗುತ್ತೆ. ಆದ್ರೆ ಹೇಗೋ ಕೃಷ್ಣನ ತೃಪ್ತನಾಗ್ಬಿಟ್ರೆ ಎಲ್ಲರೂ ಕೂಡ ತೃಪ್ತರಾಗ್ಬೇಕು. ಇದು ಸೀಕ್ರೆಟ್. ಸೊ ನಾವು ಇದನ್ನು ಪ್ರಯತ್ನ ಪಡಬೇಕು ಈ ಮಾನವ ಜನ್ಮದಲ್ಲಿ. ಈಗ ಕೃಷ್ಣನ ತೃಪ್ತಿಪಡಿಸುವ ಒಂದು ಅಭ್ಯಾಸ, ಇದರ ಒಂದು ಸಾಧನೆ. ಸೊ ನಾವು ಮಾಡ್ತೀವಿ. ಓಕೆ, ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಸೇರಿಸಿದ್ರೆ ಹೇಳ್ತೀರಾ? ಹೇಳಿ.